ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಈ ದಿನದಂದು ದೇಶದೆಲ್ಲೆಡೆ ಆಚರಣೆಯನ್ನ ಮಾಡಲಾಗುತ್ತಿದೆ. ಆದರೆ ಮಂಗಳೂರಿನ ರವಿರಾಜ್ ಶೆಟ್ಟಿ ಮತ್ತು ಎಂಡಿ ಶ್ರೀಕುಮಾರ್ ಅವರಿಗೆ ನಿತ್ಯವೂ ಪರಿಸರ ದಿನ ಆಗಿಬಿಟ್ಟಿದೆ. ಕಾಡುಕೊಂಪೆಯಾಗಿದ್ದ ಪರಿಸರವನ್ನ ಸ್ವಚ್ಛಗೊಳಿಸಿ ಗಿಡ ನೆಟ್ಟು ಪೋಷಣೆ ಮಾಡುವ ಕಾಯಕ ಮಾಡ್ತಾ ಇದ್ದಾರೆ. ಜೊತೆಗೆ ಬಟರ್ಫ್ಲೈ ಪಾರ್ಕ್ ಅನ್ನು ಕೂಡ ಸುಂದರವಾಗಿ ರಚಿಸಿ ಎಲ್ಲರೂ ಆಕರ್ಷಿಸುವಂತೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಜೂನ್ 5ರಂದು ವಿಶ್ವ ಪರಿಸರ ದಿನ. ಹಲವರಿಗೆ ಪರಿಸರ ದಿನದಂದು ಮಾತ್ರ ಪರಿಸರದ ಬಗ್ಗೆ ಕಾಳಜಿ ವಾಟ್ಸ್ಆಪ್, ಫೇಸ್ಬುಕ್ನಲ್ಲಿ ಉಕ್ಕಿ ಹರಿತಿರುತ್ತದೆ. ಇನ್ನು ಕೆಲವರು ಒಂದು ದಿನಕ್ಕಷ್ಟೇ ಗಿಡಗಳನ್ನ ನೆಟ್ಟು ಫೋಟೋಗೆ ಪೋಸ್ಟ್ ನೀಡ್ತಾರೆ. ಮರುದಿನ ತಮ್ಮ ಫೋಟೋ ಪತ್ರಿಕೆಯಲ್ಲಿ ಬಂದಿದೆಯಾ ಎಂದು ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮತ್ತೆ ನೆನಪಾಗುವುದು ಮುಂದಿನ ವರ್ಷ ಪರಿಸರ ದಿನಾಚರಣೆಯಂತೆ. ಆದರೆ ಹಲವಾರು ಪರಿಸರ ಪ್ರೇಮಿಗಳ ನಡುವೆ ಮಂಗಳೂರಿನ ರವಿರಾಜ್ ಶೆಟ್ಟಿ ಮತ್ತು ಎಂಡಿ ಶ್ರೀಕುಮಾರ್ ಭಿನ್ನವಾಗಿ ಪರಿಸರ ಪ್ರೇಮವನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮಂಗಳೂರಿನ ಮಂಗಲ ಸ್ಟೇಡಿಯಂನ ಪಕ್ಕದಲ್ಲಿದ್ದ ಖಾಲಿ ಜಾಗದಲ್ಲಿ ಹೂವಿನ ಗಿಡ, ಔಷಧಿ ಗಿಡ ಹೀಗೆ ಹಲವಾರು ಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಕಾಳಜಿ ತೋರ್ಪಡಿಸಿಕೊಂಡಿದ್ದಾರೆ. ಕಳೆದ 4 ವರ್ಷದ ಹಿಂದೆ ಈ ಪರಿಸರ ಕಾಡು ಕುಪ್ಪೆಯಾಗಿ ಮಾರ್ಪಟ್ಟಿತ್ತು. ವಾಕಿಂಗ್ ಟ್ರ್ಯಾಕ್ನಲ್ಲಿ ಕಸಗಳು ತುಂಬಿ ತುಳುಕುತ್ತಿತ್ತು. ಕಸ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ರು. ಈ ಪರಿಸರದ ಸ್ವಚ್ಛತೆಗೆ ಮುನ್ನಡೆಯಿಟ್ಟು ಸುಂದರ ಗಾರ್ಡನ್ ಮಾಡುವ ಕೆಲಸಕ್ಕೆ ಕೈ ಹಾಕಿದವರು ಇಬ್ಬರು ಪರಿಸರ ಪ್ರೇಮಿಗಳು, ಮಂಗಳೂರಿನ ರವಿರಾಜ್ ಶೆಟ್ಟಿ ಮತ್ತು ಎಂಡಿ ಶ್ರೀಕುಮಾರ್ ಅವರು. ಪ್ರತಿದಿನ ಈ ಪರಿಸರವನ್ನ ಸ್ವಚ್ಛಗೊಳಿಸಿ ಹೂವಿನ ಗಿಡ ಸೇರಿದಂತೆ ವಿವಿಧ ಗಿಡಗಳನ್ನು ನೆಟ್ಟು ಪೋಷಿಸುತ್ತಾ ಬಂದಿದ್ದಾರೆ. ಈಗಾಗಲೇ ಸುಮಾರು 5ರಿಂದ 6 ಸಾವಿರ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಔಷಧ ಗಿಡ, ಹೂವಿನ ಗಿಡ ಸೇರಿದಂತೆ ವಿವಿಧ ಗಿಡಗಳನ್ನು ನೆಟ್ಟು ಬೆಳೆಸಿ ಒಂದು ಸುಂದರವಾದ ಉದ್ಯಾನವನವನ್ನ ನಿರ್ಮಾಣ ಮಾಡಿದ್ದಾರೆ. ತಾವೇ ಸ್ವಂತ ಖರ್ಚಿನಿಂದ ಮತ್ತು ತಮ್ಮ ಪರಿಶ್ರಮದಿಂದ ಸುಂದರವಾದ ಉದ್ಯಾನವನವನ್ನ ನಿರ್ಮಿಸಿದ್ದಾರೆ. ಈಗಾಗಲೇ ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ಸೇರಿದಂತೆ ಅನೇಕ ಮಂದಿ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ವಾಕಿಂಗ್ಗೆ ಬಂದು ಈ ಉದ್ಯಾನವನದಲ್ಲಿ ಕುಳಿತು ಸಂತೋಷದಿಂದಲೇ ಮನೆಗೆ ತೆರಳುತ್ತಿದ್ದಾರೆ. ಇದರ ಜೊತೆಗೆ ಬಟರ್ಫ್ಲೈ ಗಾರ್ಡನ್ ಕೂಡ ಎಲ್ಲರ ಗಮನ ಸೆಳೆಯುತ್ತಿದೆ. ಬೆಳಗಿನ ಸಮಯದಲ್ಲಿ ವಿವಿಧ ತರಹದ ಬಟರ್ಫ್ಲೈ ಮತ್ತು ಚಿಲಿಪಿಲಿಗುಟ್ಟುವ ಹಕ್ಕಿಗಳ ಕಲರವವನ್ನು ಈ ಗಾರ್ಡನ್ನಲ್ಲಿ ನಾವು ನೋಡಬಹುದು. ನಾಲ್ಕು ವರ್ಷದ ಹಿಂದೆ ಶ್ರೀಕುಮಾರ್ ಮತ್ತು ವಿನೋದ್ ಆಳ್ವ ಅವರು ಪರಿಸರದ ಸ್ವಚ್ಛತೆಯನ್ನ ಮಾಡುತ್ತಿದ್ರು. ಆ ಕೆಲಸಕ್ಕೆ ನಾನು ಕೂಡ ಕೈ ಜೋಡಿಸುತ್ತೇನೆ ಎಂದು ಹೇಳಿ ಆನಂತರ ಪ್ರತಿದಿನ ಬೆಳಗ್ಗೆ 2.5 ಗಂಟೆಗಳ ಕಾಲ ಇಲ್ಲಿನ ಉದ್ಯಾನವನ, ವಾಕಿಂಗ್ ಟ್ರ್ಯಾಕ್ನ ಸ್ವಚ್ಛತೆ, ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುತ್ತಾ ಬಂದಿದ್ದು ಉದ್ಯಾನವನವಾಗಿ ಮಾರ್ಪಡುವಲ್ಲಿ ಶ್ರಮ ವಹಿಸಿದ್ದಾರೆ. ಇನ್ನು ಉದ್ಯಾನವನದಲ್ಲಿ ಹಕ್ಕಿಗೂಡನ್ನು ಕೂಡ ರಚನೆ ಮಾಡಿದ್ದು ಹಕ್ಕಿಗಳಿಗೆ ಭತ್ತ ಸೇರಿದಂತೆ ಇನ್ನಿತರ ಕಾಳುಗಳನ್ನು ಆಹಾರವಾಗಿ ನೀಡುತ್ತಿದ್ದಾರೆ. When I started walking through this area, I saw this area is so dirty, and I understood that because this area is dirty, that's why people are throwing waste things here. Then my first thing was clean this area. And another thing, when I started planting some tree, and some of the people walking, they said, the earth, this will not become okay. Somebody will remove. Why you are wasting your time? Then that become okay. Then it become a challenge for me
and I started cleaning all this area. By the time, after seeing me, Raviraj Shetty, he came and he also joined with me. ಒಂದು ಕಾಲದಲ್ಲಿ ಕಾಡಿನ ಕೊಂಪೆಯಾಗಿದ್ದ ಈ ಪರಿಸರಕ್ಕೆ ಜನರು ಬರಲು ಭಯಪಡುತ್ತಿದ್ರು. ಇದ್ದಂತಹ ವಾಕಿಂಗ್ ಟ್ರ್ಯಾಕ್ ಕೂಡ ಕಸದಿಂದ ತುಂಬಿ ಹೋಗಿತ್ತು. ಇದೀಗ ಪರಿಸರ ಪ್ರೇಮಿಗಳ ಪರಿಶ್ರಮದಿಂದ ಸುಂದರ ಉದ್ಯಾನವನವಾಗಿ ನಿರ್ಮಾಣಗೊಂಡಿದೆ. ಮಕ್ಕಳು, ಹಿರಿಯ ನಾಗರಿಕರು ಪ್ರತಿದಿನ ವಾಕಿಂಗ್ ಮಾಡಲು ಬರ್ತಿದ್ದಾರೆ. ಆದರೆ ಈ ಉದ್ಯಾನವನದಲ್ಲಿ ನೀರಿನ ಸಮಸ್ಯೆ, ದೀಪದ ಸಮಸ್ಯೆ ಕಾಡುತ್ತಿದೆ. ಗಿಡಗಳಿಗೆ ನೀರುಣಿಸಲು ನೀರಿನ ಕೊರತೆ ಕಾಡುತ್ತಿದೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೆ ಇದುವರೆಗೆ ಅವರು ಸ್ಪಂದಿಸಿಲ್ಲ. ಮುಂದಿನ ದಿನಗಳಲ್ಲಿ ಕ್ರೀಡಾ ಆಯುಕ್ತರಿಗೆ ಮತ್ತು ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಗುವುದೆಂದು ಹೇಳುತ್ತಾರೆ ರವಿರಾಜ್ ಪುತ್ತೂರ್ ಅವರು. ಶ್ರೀಕುಮಾರ್ ಮತ್ತು ವಿನೋದಗಳು ಅಂತ ಹೊಸರಿಗೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾನು ಬರಬೇಕೆ ಕೇಳಿದೆ ಅಂತೇಳಿ ಅದ್ರ ಮೇಲೆ ನನಗೊಂದು ಇದಾಯಿತು, ಪ್ರೇರಣೆ ಆಯಿತು. ಮತ್ತು ನಮ್ಮ ಮನೆಯಲ್ಲಿ ತುಂಬ ಗಿಡ ಎಲ್ಲ ಉಂಟು, ಅದನ್ನು ತಗೊಂಬಂದು ಇಲ್ಲಿ ಹಾಕಿದರೆ ಏನು ಅಂತೇಳಿ ಒಂದು ಮನಸ್ಸಲ್ಲಿ ಬಂತದ್ದು. ಹಾಗೆ ಎಲ್ಲ ತಂದು 5-6 ಸಾವಿರ ಗಿಡ ಇರ್ಬೋದು. ಗಿಡ ಕಾಟನ್ ಗಿಡ ಮತ್ತು ದಾಸವಾಳ ಗಿಡ. ಕಾಡದಲ್ಲಕ್ಕೆ ಇತ್ತು ನಮ್ಮಲ್ಲಿ ಎಲ್ಲ ವಾಕಿಂಗ್ ಆಗುತ್ತೀವಿ. ಈ ವಾಕಿಂಗ್ ಟ್ರ್ಯಾಕ್ ಫುಲ್ಲು ಕಜಾವು ದಿಂದಿದ್ದು, ಒಂದು ಪ್ಲಾಸ್ಟಿಕ್ ಐತೆ ಪರ ದಿಂದಿದ್ದು ಒಂದಾದಿತ್ತು. 2 ಪಕ್ಕ ನಮ್ಮದು ಉಂಡ ಒಂದು ವಾರ 2 ಸರಿ ನಮ್ಮ ಕ್ಲೀನ್ ಮಾಡ್ತಂದು ನಮ್ಮ ಇತ್ತು. 2 ಪಕ್ಕ ಇಂಚೆನೆ ನಮ್ಮಕ್ಕೆ ಅವೇನು ಮತ್ತು ನಮಗೆ ಎತ್ತದು ಇದೇ ಪಾಡ ಇತ್ತು. ಕೆಲವರು ಮೂಲೆ ಏನು ಪತ್ತೊಂದಿತ್ತು ಅದು ತವು ನಮಕ್ಕೆ ದಾದ ಪಕ್ಕ ನಮ್ಮ ಎಣ್ಣೆ ತವೇನೆ ಮೂಲ ಸೈಡ್ ಪಾಡ್ದು ಮಲ್ತನ ಒಂದು ತಸಿನಂಡ ತಾಪುಂಡ ತಗೊಂಡು ನಮ್ಮ ಕಂಚ ಬಕ್ಕೊಂಡು ಬರ್ತಾನೆ ಅವೆಲ್ಲ ಸಕ್ಸಸ್ ಆ್ಯಂಡ್ ಆಯ್ತು. ನಮಗೆ ಒಂದು 2 ವರ್ಷ ನೀರ್ದ ಕರೆಕ್ಟ್ ಇತ್ತು ಒಂದು ಬಕಲ್ ಅಡ್ಡ ಆಯ್ತು. ಶುರು 1 ವರ್ಷ ನೀರು ತೆಕ್ಕೊಂಡು 2 ಬಗ್ಗೆ ನಮಗೆ ನೀರೆಲ್ಲ ತೆಗಿದ್ವಿ. ಒಂಟ ಅಲ್ತವಂತ ನೀರಿಡು ನಮ್ಮ ಮ್ಯಾನೇಜ್ ಮಾಡ್ತಂದು ಒಂದಿಲ್ಲ. ಬಟರ್ಫ್ಲೈ ಗಾರ್ಡನ್ ಮಾಡ್ತಂದಿಲ್ಲ ಅವಿ ಬಗ್ಗೆ ಇತ್ತೆ. ಮತ್ತು ಪಕ್ಕಿಲ್ಲ ಪೂರ ಬರೋದಿಲ್ಲ. ಮುರಣಿ ನಾವಿಲ್ಲ ಬೈದಂಡು ಅಂಚೆ ನಾನು ಅಂತ ಪಕ್ಕಿಲ್ಲ ಬರ್ತಾನೆ ಹೋಗಿ ನಮಗೆ ಒಂದು ಖುಷಿ ಆಗ್ತದೆ. ಇಂದು ದುಂಬು ತೂಂದ ಎಂಚೆತ್ತುಂಡು ಇತ್ತೆ ತೂಂಡ ಎಂಚೆತ್ತು ನಾನು ಮಸ್ತ್ ವ್ಯತ್ಯಾಸ ಉಂಟು. ಸುಮಾರು ಒಂಜಿ 5,000 ದೈಕ್ಲನ್ನು ನಡ್ತೇರು. ಕಾರಣ ಒಂಜಿ ನಿಸ್ವಾರ್ಥ ಸೇವೆಡು ಒಂದು ಈತು ಮುಟ್ಟ ಬತ್ತದು ಉಂಟುದುಂಡು. ಮೂಲು ಒಂಜಿ 100 ಬಗೆದ ದಾಸವಾಳದನ್ನೇ ಉಂಡು. ಆರ್ನ ಇಲ್ಲಲ್ದು 19 ಜನಕ್ಕಲು ಒಲ್ತು ಕೊರ್ನೇನು 19 ಈತು ಶೋಕದ ಗಾರ್ಡನ್ ಮಲ್ತೇರು. ಇತ್ತೆ ಬಯ್ಯ ಅನ್ನಗ ಮಾತ ಒಂಜಿ ವಯಸ್ಕರು ಉಂಡತೆ ಒಂದು ನಮ್ಮ ಸೀನಿಯರ್ ಸಿಟಿಸನ್ಸ್ ಮಾತ ಏತು ಮೂಲು ಬತ್ತದು ಏತು ಖುಷಿ ಪಡುವೇರು ಪಂಡ ಮೂಲು ಬತ್ತದು ಬಯ್ಯದನಾಗ ಒಂಜಿ ಅರ್ಧ ಗಂಟೆ ವಾಕ್ ಮಾಡ್ತದು. ಕಟ್ಟೆಡು ಮತ್ತು ಕುಲ್ಲುದು ಬೋಡೈನ ಪೂನು ಮತ್ತು ದೆತ್ತೊಂದ್ಬೋದು ಒಂಜಿ ಅಕ್ಲಿಗೆ ಆಚು ಖುಷಿ ಆಪೊಂದುಂಡು. ಅಕ್ಕೆಲ್ಲ ಏತೋ ಅಪ್ರಿಷಿಯೇಟ್ ಮಲ್ತೊಂದಿಲ್ಲ ಆರಿಗೆ ಮಸ್ತ್ ಥ್ಯಾಂಕ್ಸ್ ಮಾಡೋದಿಲ್ಲ. ಅಂಚಿನ ಮತ್ತು ವ್ಯವಸ್ಥೆ ಉಂಟು ತಿಳಿ ಇತ್ತೆ 6 ಇಂದಕ್ಕೂ ನಮ್ಮ ಯಾನ್ಲ ಪೋದಿತ್ತೆ ಇಂದಕ್ಕೂ ನೀರು ಬೋಡೋದು ನಮ್ಮ ಸ್ಟೇಡಿಯಂ ಕೇಂಡ ಒಬ್ಬ ಕಾರ್ಪೊರೇಷನ್ ಕೇಂಡ ಓಲ್ಲ ಏರ್ಲ ವ್ಯವಸ್ಥೆ ಮಲ್ತಿದ್ದಾರೆ. ಪರಿಸರ ಪ್ರೇಮಿಗಳಾದ ರವಿರಾಜ್ ಶೆಟ್ಟಿ ಮತ್ತು ಎಂಡಿ ಶ್ರೀಕುಮಾರ್ ಅವರ ಪರಿಶ್ರಮದಿಂದ ಇವತ್ತು ಮಂಗಳಾ ಸ್ಟೇಡಿಯಂ ಸಮೀಪ ಗಾರ್ಡನ್ ಒಂದು ರೂಪುಗೊಂಡಿದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೇ ಇರುವವರಿಗೆ ಮಂಗಳೂರಿನ ಪರಿಸರ ಪ್ರೇಮಿಗಳು ಮಾದರಿಯಾಗಿದ್ದಾರೆ. ಇವರ ಈ ಪರಿಸರ ಪ್ರೇಮ ಹೀಗೆ ಮುಂದುವರಿಯಲಿ ಎನ್ನುವುದೇ ವಿ4 ನ್ಯೂಸ್ನ ಆಶಯ. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.